ಕ್ಲಬ್ಬಿನ ಉಪಾಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ ತುಂಗಪ್ಪ ಬಂಗೇರಿಯವರ ನೇತೃತ್ವದಲ್ಲಿ ಮುಂಬೈ ಉದ್ಯಮಿ ಸುಂದರರಾಜ್ ಸಿಂಗ್ ಇವರ ಸಾರಥ್ಯದಲ್ಲಿ ಇಂಜಿನಿಯರ್ ಮಂಗಳೂರು ಸಂಬಂಧಿತ ಇಲಾಖೆ ಅಧಿಕಾರಿಗಳಾದ ಪ್ರಸನ್ನರವರು ಮಾಡಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಬೇಕೆಂದು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಮಾನ್ಯ ತುಂಗಪ್ಪ ಬಂಗೇರವರ ನೇತೃತ್ವದ ಸ್ವಸ್ಥ ಫ್ರೆಂಡ್ಸ್ ಕ್ಲಬ್ನ ಈ ಒಂದು ಕಬಡ್ಡಿ ಉತ್ಸವದ 32ನೇ ವರ್ಷದ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನು ಕಾಣಲಿಕ್ಕಿದೆ. ಮಾನ್ಯ ಪ್ರಸನ್ನ ಅವರು, ಹೇಮಂತ್ ಅವರು, ಎಲ್ಲ ನಮ್ಮ ಎಲ್ಲ ಗಣ್ಯ ಅತಿಥಿಗಳು, ನಮ್ಮ ಕಪಿಲ ಅಧ್ಯಕ್ಷರು ಪ್ರಶಾಂತ್ ಅವರಿದ್ದಾರೆ, ರಾಜೇಶ್ ಅವರಿದ್ದಾರೆ, ಎಲ್ಲ ನಮ್ಮ ತುಂಗಪಣ್ಣ ಇಲ್ಲೇ ಇದ್ದಾರೆ. ಎಲ್ಲ ಗಣ್ಯರ ಎಲ್ಲರ ಸಮ್ಮುಖದಲ್ಲಿ ಕ್ರೀಡಾ ಜ್ಯೋತಿಯನ್ನ ಬೆಳಗುವ ಮುಖಾಂತರ ಈ ಒಂದು ಕಬಡ್ಡಿ ಪಂದ್ಯಾಕೂಟಕ್ಕೆ ಮಾನ್ಯ ಸಂತೋಷ್ ಅವರು, ನಮ್ಮ ಶ್ರೀನಾರಾಯಣ ಗುರು ಕಾಲೇಜಿನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಈ ಪಂದ್ಯಾಕೂಟಕ್ಕೆ ಅವರಿಗೆ ಗೌರವವನ್ನು ಅರ್ಪಣೆ ಮಾಡುತ್ತಾ ಈ ಒಂದು 32ನೇ ವರ್ಷದ ಕಬಡ್ಡಿ ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕ್ರೀಡಾ ಜ್ಯೋತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲ ಕಬಡ್ಡಿಯ ತಂಡದ ಎಲ್ಲ ಆಟಗಾರರಿಗೆ, ಎಲ್ಲ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಕ್ಲಬ್ಬಿನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗೆ, ಪಂದ್ಯಾಕೂಟದ ಸಂಚಾಲಕರಿಗೆ, ಎಲ್ಲ ಭಾಗವಹಿಸಿದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೆ, ಎಲ್ಲ ಮಾತೆಯರಿಗೆ, ನಮಗೆಲ್ಲರಿಗೂ ಸಹ ಬಹಳ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈ ಪಂದ್ಯಾಕೂಟಕ್ಕೆ ನಾವೀಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಪಂದ್ಯಾಕೂಟದಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸಾರ್ವಜನಿಕ ಮಿತ್ರರಿಗೂ ಸಹ ನಾವು ಬಹಳ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ಬಹಳ ವಿಜೃಂಭಣೆಯಿಂದ ಸಾಗಿ ಬಂದಂತಹ ಕ್ರೀಡಾ ಜ್ಯೋತಿಯ ಈ ಮೆರವಣಿಗೆ ಕ್ರೀಡಾಂಗಣದಲ್ಲಿ ಸಂಪನ್ನಗೊಂಡು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ದಿವಂಗತ ಉದಯ ಚೌಟ್ರ ಅವರ ಭಾವಚಿತ್ರಕ್ಕೆ ನಮ್ಮ ಜಿಲ್ಲೆಗೆ ಕಬಡ್ಡಿಯಲ್ಲಿ ಪ್ರಥಮ ಬಾರಿಗೆ ಏಕಲವ್ಯ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ದಿವಂಗತ ಉದಯ ಚೌಟ್ರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿ ಈ ಪಂದ್ಯಾಕೂಟಕ್ಕೆ ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಭಾಗವಹಿಸಿದ ಎಲ್ಲರಿಗೂ ಸಹ ಬಹಳ ಪ್ರೀತಿಯ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಸಂತೋಷ ನಾರಾಯಣಪುರ ವಸತಿ ಶಾಲೆಯ ಸಂತೋಷ ಮಕ್ಕಳಿಂದ ನಾಳೆಗೆ ಹೇಳಿಸ್ಬೇಕು.
ಮೂಡಬಿದ್ರೆ ನಾವು ಬಾರದಿದ್ರೆ ತಮ್ಮನ್ನ ಕಾಯುವುದಿಲ್ಲ. ಎಸ್ಎಫ್ ಮೂಡಬಿದ್ರೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಕೈನಗರ 2 ತಿಂಗಳಲ್ಲಿ ಸಿದ್ಧರಾಗಬೇಕು. ಹಾಗೆ KPS ರೂಢಿಯಾಗಟ್ಟೆ ಬಿ ಹಾಗೂ DHS ಮುಲ್ಲಕಾಡು SDM ಬೆಳಗಾವಿ ಶೇಖರ ಇಂಗ್ಲಿಷ್ ಮೀಡಿಯಂ ಬಳಂತ್ಯಾರು ಸಿದ್ಧರಾಗಿರಬೇಕು. KPS ರೂಢಿಯಾಗಟ್ಟೆ ಬಿ DHS ಮುಲ್ಲಕಾಡು SDM ಬೆಳಗಾವಿ ಶೇಖರ ಇಂಗ್ಲಿಷ್ ಮೀಡಿಯಂ ಬಳಂತ್ಯಾರು ಸಿದ್ಧರಾಗಿ. I